ನಾನು ಹೇಳ ಫಸ್ಟ್ ಕನ್ನಡ ದೆನ್ ಇಂಗ್ಲಿಷ್ ಫಸ್ಟ್ ಕನ್ನಡ ನಿನ್ನೆ ದಿವಸ ಕೆಲವು ಚಾನಲ್ಗಳಲ್ಲಿ ಕಾರಾಗೃಹ ಇಲಾಖೆಯ ಬಗ್ಗೆ ನನ್ನ ಬಗ್ಗೆ ಕೆಲವು ವಿಷಯಗಳು ಪ್ರಸ್ತಾಪ ಆಗಿದೆ. ಅದರಲ್ಲಿ ಏನೋ ಒಂದು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಟಪಾಲ್ ಸಮೇತ ನಾವು ನಿನ್ನೆ ಸಾಯಂಕಾಲದವರೆಗೂ ಟಪಾಲಲ್ಲಿ ಏನು ವರದಿನೂ ಬಂದಿಲ್ಲ. ಈಗ ನಿಮ್ಮ ಮುಂದೆನೇ ಟಪಾಲ್ ತೆಗಿತೀರಿ. ನಾನು ಈಗ ಆಫೀಸ್ಗೆ ಬಂದಿದ್ದೀನಿ, ನೀವು ನೋಡಿದ್ದೀರಿ. ಇಲ್ಲೊಂದು ವರದಿ DIG ಅವರಿಂದ ಇದೆ. ಇವರು ಈ ವರದಿಯಲ್ಲಿ ಕಾರಾಗೃಹದಲ್ಲಿ ಇವರು ಕೆಲವೊಂದು ವಿಷಯಗಳನ್ನ ನೋಡಿರೋದ್ರ ಬಗ್ಗೆ ಬರೀತಾರೆ. ಯಾವುದೋ ವೈದ್ಯಾಧಿಕಾರಿಗಳ ಮೇಲೆ ಏನೋ ಒಂದು ಘಟನೆ ಆಗಿದೆ ಅಂತ, ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಗಾಂಜಾ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಇವರು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಇವರು ಯಾವುದು ಡಿಸ್ಕವರಿ ಮಾಡಿದ್ದು ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ. ಆದರೆ ಈ ರಿಪೋರ್ಟು ಆಫೀಸ್ ಅವರ್ ಆದ್ಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ TV ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ. ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ MPs ಅಂಡ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ ಒನ್ ಪೈಸಾ ಫ್ರಮ್ ಎನಿಬಡಿ. I have not touched even a biscuit from any of the prisons. ಸರ್, ಈಗ ಈ ಆರೋಪನ ಯಾರೋ ಖಾಸಗಿ ವ್ಯಕ್ತಿ ಮಾಡಿದ್ರೆ ಅದು ಬೇರೆ. ಆದ್ರೆ ಇಲಾಖೆಯಲ್ಲಿರುವಂತಹ ಒಬ್ಬ DIG ಮಟ್ಟದ ಅಧಿಕಾರಿ ಮಾಡಿರುವಂತಹ ಆರೋಪ ಅದು ತಮ್ಮ ಅಂದ್ರೆ ನಿಮ್ಮ ಮೇಲೆ DG ಮೇಲೆ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಇಲಾಖೆಯಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಇವರು ಹೊಸದಾಗಿ ಇವರಿಗೆ ಪ್ರಿಸನ್ಸ್ ಅಂತ ಗೊತ್ತಿಲ್ಲ. ಪ್ರಿಸನ್ಸ್ ಬಗ್ಗೆ ಗೊತ್ತಿರಬೇಕು. ಪ್ರಿಸನ್ಸ್ ರೂಲ್ಸ್ ಓದ್ಕೊಳ್ಬೇಕು, ಹೋಗ್ಬೇಕು. ಯಾರೋ ಹೋದ ಕೂಡಲೇ ಏನೋ ಹೇಳ್ತಾರೆ ಅಂತ ಹೇಳಿ ವಾಟ್ ಈಸ್ ದ ಎವಿಡೆನ್ಸ್ ಶಿ ಹಸ್ ಪ್ರೊವೈಡೆಡ್? ನೋ ನೋ ನಮ್ಮ ಅದೇ ಹೇಳ್ತಾ ಇದ್ರಲ್ಲ ನಾನು. ಇವ್ರು ಯಾರು ಹೋಗಿ ಅಲ್ಲಿ ಮಾಡ್ಲಿಕ್ಕೆ ಏನು ಆಧಾರದ ಮೇಲೆ ಇವ್ರು ಕೊಟ್ಟಿದ್ದಾರೆ? ಯಾವ ಸಾಕ್ಷ್ಯಾಧಾರಗಳು ಇವ್ರು ಕೊಟ್ಟಿದ್ದಾರೆ? ಏನೂ ಇಲ್ಲ. ವಿಸಿಟೇಷನ್ ಹೋಗ್ತಾರೆ. ನಾನೇ ಕೊಟ್ಟಿದ್ದೇನೆ ಅಥರೈಸೇಷನ್. ಅವರು ವಿಸಿಟ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಬಟ್ ಏನಾಗಿದೆ, ಇವರು ವಿಸಿಟೇಷನ್ ಮಾಡೋದು, ಸಿಕ್ಕಾಪಟ್ಟೆ ಫೋಟೋ ತೆಗೆಸ್ಕೊಳ್ಳೋದು, ಅದನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕೋದು, ನೇರವಾಗಿ ಮೀಡಿಯಾಗೆ ಹೋಗೋದು, ಚಾನಲ್ಸ್ ಅಲ್ಲಿ ಮಾತಾಡೋದು. ಇವಾಗ ನಿಮಗೆ ಕಳೆದ 1.5 ವರ್ಷದಲ್ಲಿ ಏನ್ ಮಾಡಿದ್ದೀನಿ ಅಂತ ನಾನು ಹೇಳ್ಬೇಕಾಗಿಲ್ಲ. ಯು ಪ್ಲೀಸ್ ಮೀಡಿಯಾ ಪೀಪಲ್, ನೀವು ಯಾವುದೇ ಜೈಲು ಕರ್ನಾಟಕದಲ್ಲಿ ಹೋಗಿ, ಯು ಇಂಟರಾಕ್ಟ್ ವಿತ್ ಎನಿಬಡಿ, ವಾಟ್ ಹ್ಯಾಸ್ ಬೀನ್ ಡನ್ ಡ್ಯೂರಿಂಗ್ ದ ಲಾಸ್ಟ್ 1.5 years ಅವರೇ ಹೇಳ್ತಾರೆ ನಿಮ್ಗೆ. ನಾನು ಹೇಳಬೇಕಿಲ್ಲ. ಸ್ಪೆಷಲ್ ಪ್ರಿವಿಲೇಜಸ್ ಕೊಟ್ಟಿದ್ದೀರಂತಲ್ಲ, ಅದು ಹೇಗೆ ಅಂತ? ಯಾವ ಸ್ಪೆಷಲ್ ಪ್ರಿವಿಲೇಜ್? ಅದನ್ನೇ ಹೇಳ್ತಾ ಇದ್ದೆ ನಾನು. ಯಾವ ಸ್ಪೆಷಲ್ ಪ್ರಿವಿಲೇಜಸ್ ಯಾರಿಗೂ ಕೊಟ್ಟಿಲ್ಲ. ಅಲ್ಲ, ಅವರೇ ತಮ್ಮ ವರದಿಯಲ್ಲಿ ಹೇಳ್ತಾರೆ ವಿಶೇಷವಾದ ಅವ್ರ ಬಹುಶಃ ಏನು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಅಲ್ಲ, ವಿಶೇಷವಾದ ಅಡಿಗೆ ಕೋಣೆಯನ್ನು ಕೊಟ್ಟಿದ್ದಾರೆ. ಯಾವ ಅಡಿಗೆ ಕೋಣೆನೂ ಇಲ್ಲ. ಯಾವ ಅಡಿಗೆ ಕೋಣೆನೂ ಇಲ್ಲ. ಅವರು ಎಲ್ಲಿ ಸೆಲ್ಲಲ್ಲಿ ಇದ್ದಾರೆ, ಮೊದಲು ಅಪ್ಸ್ಟೇರ್ ಅಲ್ಲಿ ವುಮನ್ ಎನ್ಕ್ಲೋಸರ್ ಅಲ್ಲೇ ಇದ್ದಾರೆ. ನಥಿಂಗ್ ಲೈಕ್ ದಟ್.
ಲೈಂಗಿಕ ದೌರ್ಜನ್ಯ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದೇ ಅವರು ಈಗ ಡಾಕ್ಟರ್ ಯಾವುದೇ ನೋಡಿ ಡಾಕ್ಟರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಅವತ್ತು ನಾನು ಬೋರ್ಡ್ ಮೀಟಿಂಗ್ ಇತ್ತು, ನಾನು ಅಲ್ಲೇ ಇದ್ದೀನಿ. ಡಾಕ್ಟರ್ ಹೇಳಿದ್ರಿಂದ ಇಮಿಡಿಯೇಟ್ಲಿ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋ ವ್ಯವಸ್ಥೆ ನಾನು ಮಾಡಿದ್ದೇನೆ. ತಕ್ಷಣ ಕ್ರಮ ತಗೊಳ್ಳಿ. ಹಿಂದೆ ಯಾವುದೋ ಏನೇ ಆಗಿದೆ ಅಂದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ, ಅದು ಬಂದ್ರೆ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಅದೆಲ್ಲ ಏನು ಮಾಡೋಂಥದ್ದೇನಿಲ್ಲ. ಭರತ್ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಕೂಡ ಆಗಿದೆ. ನಾಗೇಂದ್ರ ಮೂರ್ತಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಏನು ಗಾಂಜಾ ತಗೊಂತಿದ್ದ ಅಂತ ಹೇಳಿ, ಆಮೇಲೆ ಗಾಂಜಾ ತಗೊಳ್ತಿದ್ದಂತ ವಿಚಾರವಾಗಿ 25 ಜನಕ್ಕೆ ಮೂತ್ರ ಹಾಗೂ ರಕ್ತ ಪರೀಕ್ಷೆ ಮಾಡಿಸಿದ್ರಂತೆ. ಅದರಲ್ಲಿ 15 ಜನದ್ದು ಪಾಸಿಟಿವ್ ರಿಪೋರ್ಟ್. ಹೌದು, ಇದೆಲ್ಲ ನಡೀತಾ ಇದೆ ಅಂತ ಅನ್ನುವಾಗ ಒಬ್ಬ ಡಿಐಜಿ ಮಟ್ಟದ ಅಧಿಕಾರಿ ನೋಡಿ, ಡಿಐಜಿ ಒಳಗಡೆ ನೋಡಿ ಪ್ರಿವೆಂಟ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದಿಲ್ಲ. ನಾವು ಪ್ರಿವೆಂಟ್ ಮಾಡಿರ್ತೀವಿ, ಎಲ್ಲವನ್ನೂ ಪ್ರಿವೆಂಟ್ ಮಾಡ್ತೀವಿ. ಯಾವುದೋ ಒಂದು ಸಾರಿ ಯಾವಾಗಾದ್ರೂ ನ್ಯೂಸ್ಲಿ ಇರಬಹುದು. ಎವಿಡೆನ್ಸ್ ಇಲ್ಲ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಏನೂ ಇಲ್ಲ ಇದರಲ್ಲಿ. ಆಮೇಲೆ ಕಾರಾಗೃಹದ ರೆಕಾರ್ಡ್ ರೂಮ್ ಅಲ್ಲಿ ಒಬ್ಬ ಸಜಾ ಕೈದಿನ ಇಟ್ಟಿದ್ದೀರಿ ಅದನ್ನ ನೋಡ್ಕೊಳ್ಳಕ್ಕೆ ಅಂತ. ಅದು ಎಷ್ಟೋ ಕಡೆ ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡಬೇಕಾಗಿರುವಂತ ಮಾಹಿತಿಗಳು ಅಥವಾ ನೋಡಿ, ಅದಕ್ಕೆ ಹೇಳ್ತಾ ಇರೋದು ಅವ್ರಿಗೆ ರೂಲ್ಸ್ ಗೊತ್ತಿಲ್ಲ ಅಂತ. ಕೆಲವರು ಕಾನ್ವಿಕ್ಟ್ ಪ್ರಿಸನರ್ಸ್ ಅಂತ ಇರ್ತಾರೆ, ಯಾರು ಒಳ್ಳೆ ನಡತೆ ಇಟ್ಕೊಂಡಿರ್ತಾರೆ, ಅವ್ರ ಸಜಾ ಕೈದಿಗಳನ್ನ ನಾವೆಲ್ಲ ಕಡೆ ಉಪಯೋಗಿಸಬಹುದು. ಅದು ಪ್ರಿಸನ್ ಮ್ಯಾನ್ಯುಯಲ್ ಅಲ್ಲೇ ಇದೆ ಪ್ರಾವಿಷನ್. ದೇ ಆರ್ ಕಾಲ್ಡ್ ಕಾನ್ವಿಕ್ಟ್ ಪ್ರಿಸನರ್ಸ್. ಕೆಲವರು ಇರ್ತಾರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುವಂತದ್ದು ಅಥವಾ ಕೋರ್ಟ್ ಇಲ್ಲ ಅಂತ ಅವ್ರು ಹ್ಯಾಂಡಲ್ ಮಾಡೋದಿಲ್ಲ. ಬೇರೆ ಕಡೆ ಎಲ್ಲರೂ ಅವ್ರನ್ನ ಉಪಯೋಗಿಸ್ತೀವಿ. ಇದು ಮೊದಲಿಂದ ಇರ್ತಕ್ಕಂಥ ಪ್ರಾಕ್ಟೀಸ್. ಇದೇನು ಹೊಸ ಹೇಳ್ತಾ ಇಲ್ಲ, ಇದು ಯಾವುದು ಡಿಸ್ಕವರಿ ಅಲ್ಲ ಅವ್ರದ್ದು. ಬಿಕಾಸ್ ಶಿ ಡಸಂಟ್ ನೋ ವಾಟ್ ಎ ಪ್ರಿಸನ್ ಈಸ್, ಶಿ ಈಸ್ ಹೈಪಿಂಗ್ ಇಟ್ ಅಪ್. ನಾನು ಅದೇ, ನೀವು ಮೀಡಿಯಾಗೆ ಹೋಗ್ತಾ ಇದ್ದೀರಿ, ಮೀಡಿಯಾಗ ಅದಕ್ಕಿಂತ ಹೋಗಿ ಏನಂದ್ರೆ ನೀವು ಮೀಡಿಯಾದ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀರಿ, ಫೋಟೋಗ್ರಾಫ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಹಾಗೆ ಮಾಡೋಂಗಿಲ್ಲ. ಪ್ರಿಸನ್ಸ್ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್ಸ್ ಇರುತ್ತೆ, ಸೂಕ್ಷ್ಮವಾದ ವಿಚಾರಗಳನ್ನ ನೀವು ಹೇಳೋದಿಲ್ಲ ಅಂತ ನಾನು ಒಂದು ಮೆಮೊ ಕೊಟ್ಟಿದ್ದೀನಿ. ಈ ರೀತಿ ಮಾಡಬೇಡಿ ಅಂತ. ಎರಡನೇ ಮೆಮೊ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಬಂದಿಲ್ಲ, ಯಾಕೆ ನೀವು ಬಂದಿಲ್ಲ ಅಂತ ಹೇಳಿ ಅದಕ್ಕೂ ಕೊಟ್ಟಿದ್ದೀನಿ. ಅದಕ್ಕೆ ಉತ್ತರ ಕೊಡದೆ ಇದನ್ನ ಬರೀತಾರೆ. ಚಾಪಾ ಕಾಗದ ಹಗರಣದಲ್ಲಿ ಜೈಲಲ್ಲಿರುವಂತಹ ಕರೀಂಲಾಲ್ ತೆಲುಗಿಗೆ ಪ್ರತಿನಿತ್ಯ ಅದೇನೋ ಮಸಾಜ್ ಮಾಡ್ತಾರಂತೆ. ಮತ್ತೆ ಅವನಿಗೆ ಅಲ್ಲಿರ್ತಕ್ಕಂಥ ರೋಗಕ್ಕೆ ಅದು ನಾವು ಇದರಿಂದ ಕೋರ್ಟಿಂದಾನೇ ಒಂದು ಅವ್ರಿಗೆ ಅಸಿಸ್ಟೆನ್ಸ್ ಕೊಡಿ ಅಂತ ಇದೆ, ಆರ್ಡರ್ ಇದೆ. ಆ ಪ್ರಕಾರ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ವೀಲ್ ಚೇರ್ ಅಲ್ಲಿ ಅವ್ರು ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಥವಾ ನಡೆಯಕ್ಕೆ ಆಗಿರುವಂತ ಸಂದರ್ಭದಲ್ಲಿ ವೀಲ್ ಚೇರ್ ಕೊಡ್ತಾರೆ, ಅದು ಓಕೆ, ಅದೊಂದು ಮಾನವೀಯತೆ ಆಧಾರದ ಕೊಡ್ಬೇಕು. ಈಗಲೂ ಅದನ್ನೇ ಕಂಟಿನ್ಯೂ ಇಲ್ಲ, ಈಗಲೂ ಏನಿಲ್ಲ. ಈ ಮೊನ್ನೆವರೆಗೂ ಅವ್ರು ಒಂದು ಸುಧಾರಣೆ ಆದಾಗ ಏನಿರಲ್ಲ, ವೀಲ್ ಚೇರ್ ಇದೆ ಮೊದಲಿಂದಾನು ಅವ್ರಿಗೆ. ಆಮೇಲೆ ಸರ್ ಇನ್ನೊಂದೇನಂದ್ರೆ, ನಾವು ಆರೋಪ ಮಾಡ್ತಿಲ್ಲ, ಖುದ್ದಾಗಿ ನಿಮ್ಮ ಇಲಾಖೆಯ ಡಿಐಜಿ ಮಟ್ಟದ ಅಧಿಕಾರಿ ಆರೋಪ ಮಾಡ್ತಿದ್ದಾರೆ. ಇರ್ಬೋದು ಡಿಐಜಿ ಮೇಲೆ ಅಧಿಕಾರಿ, ಬಟ್ ನನಗೂ ಅಲ್ಲಿಂದ ಅಪ್ಲಿಕೇಶನ್ ಬಂದಿದ್ದು ನನಗೆ ಡೈರೆಕ್ಟ್ ಬರ್ಬೇಕಲ್ಲ, ನಾನು ವಿಸಿಟ್ ಮಾಡ್ತೀನಿ ಅವ್ರ ತರ. ನಿಮ್ಮ ಮೇಲೆ ಆರೋಪ ಇದೆ ಅಂತ ಹೇಳ್ತಾರೆ. ನನ್ನ ಮೇಲೆ ಆರೋಪ ಅವ್ರು ಮಾಡ್ಲಿಕ್ಕೆ ಅವ್ರು ಯಾರು? ಅವ್ರ ಕತೆ ಅವ್ರು ನೋಡ್ಕೊಳ್ಳಿ. ನಾನು ಆರೋಪ ಮಾಡಿದ್ದೀನಿ, ಮೊದಲು ಅದಕ್ಕೆ ಉತ್ತರ ಕೊಡ್ಲಿ. 2 ಮೆಮೊ ನಾನು ಏನ್ ಕೊಟ್ಟಿದ್ದೀನಿ ಅದಕ್ಕೆ ಉತ್ತರ ಕೊಡ್ಲಿ ಮೊದಲು ಅವರು. ವಿತೌಟ್ ದಟ್ ವಿಸಿಟ್ ಮಾಡೋ ತಪ್ಪಲ್ಲ, ವಿಸಿಟ್ ಅವರು ಮಾಡೋ ಯಾರು ಮಾಡ್ತಾರೆ. ಅವರು ಕುತ್ಕೊಂಡು ಮೇಲೆ ಬಾಯಿಗೆ ಬಂದಿದ್ದು ಬರೀಲಿಕ್ಕೆ ಆಗಲ್ಲ. ನಾನು ನೋಡೋದು, ನಾನು ಯಾವಾಗ ವಿಸಿಟೇಷನ್ ಬುಕ್, ವಿ ರೆಕಾರ್ಡ್ ಎವ್ರಿಥಿಂಗ್ ವಾಟ್ ವಿ ಸಿ. ವಾಟ್ ಈಸ್ ದಟ್ ಶಿ ಇಸ್ ರೆಕಾರ್ಡೆಡ್, ವಾಟ್ ಹ್ಯಾಸ್ ಶಿ ಬ್ರಾಟ್ ಮೈ ನೋಟಿಸ್. ಕಳೆದ 15 ದಿವಸ 20 ದಿವಸದಲ್ಲಿ ಏನ್ ಹೇಳಿದಾರೆ ಅವ್ರು ನನಗೆ ಏನು ಹೇಳಿಲ್ಲ. If you notice anything as a officer you visit, you must bring it to my notice, either verbally or in writing. You cannot go to media. ನಾನು ಏನು ಮಾಡಿಲ್ಲ, ಓಕೆ, ಯು ಮೇ ಲೀಕ್ ಇಟ್ ಔಟ್ ಟು ಮೀಡಿಯಾ. ಆ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲಲ್ಲ. ಇನ್ನು ಈ ರಿಪೋರ್ಟೇ ನಮಗೆ ತಲುಪಿಲ್ಲ, ಮೀಡಿಯಾಗೆ ಹೋಗ್ತಾರೆ ಅಂದ್ರೆ ಅರ್ಥ ಏನು ಅದಕ್ಕೆ? ಹಾಗೆ ಅನ್ಕೊಳ್ಬೇಕಾಗುತ್ತೆ. ಅಲ್ಲ, ಹಾಗೆ ಅನ್ಕೊಳ್ಬೇಕಾಗುತ್ತೆ. ಯಾವುದು ನನ್ನ ಗಮನ ಕೊಟ್ಟು ನನ್ನ ಡಿಸ್ಕಸ್ ಮಾಡಬೇಕು. ಸರ್, ಈ ರೀತಿ ತೊಂದರೆಗಳಿದೆ, ನಾನು ಪ್ರಿಸನ್ ವಿಸಿಟ್ ಮಾಡಿದ್ದೆ, ದೀಸ್ ಆರ್ ಆಲ್ ದ ಥಿಂಗ್ ಮೈ ಅಬ್ಸರ್ವೇಷನ್ಸ್ ಅಂತ ಡಿಸ್ಕಸ್ ಮಾಡಬೇಕು. ಇಲ್ಲ ಅದೆಲ್ಲ ಸುಳ್ಳು. ಇಲ್ಲ ಅದೆಲ್ಲ ಸುಳ್ಳು ವರದಿಯಾಗಿದೆ. ನಾನೇ ಕೊಟ್ಟಿರೋದು ಅವ್ರಿಗೆ ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್, ಓಪನ್ ಏರ್ ಜೈಲ್ ಕೋರಮಂಗಲ, ಅಂದ್ರೆ ನಮ್ಮ ದೇವನಹಳ್ಳಿ ಹತ್ತಿರತಕ್ಕಂಥದ್ದು, ಇಲ್ಲಿ ಪ್ರಿಸನ್ ಅಕಾಡೆಮಿ ಅಂತ ಒಂದು ಕಟ್ತಾ ಇದ್ದಾರೆ. ಇವು 3ಕ್ಕೂ ನೀವು ಸೂಪರ್ವೈಸ್ ಮಾಡಿ ಅಂತ ನಾನೇ ಅಥರೈಸೇಷನ್ ಕೊಟ್ಟಿರೋದು. ಅದು ನಾನು ಪ್ರಿವೆಂಟ್ ಮಾಡಿದೀನಿ ಅಂತ ಹೇಳೋದು ಸುಳ್ಳು. ನಾನು ಯಾವತ್ತೂ ಪ್ರಿವೆಂಟ್ ಮಾಡೋದು ನಾನೇ, ಯಾಕೆ ಅವ್ರಿಗೆ ಅಥರೈಸೇಷನ್ ಕೊಡಬೇಕು? ನಾನು ಮೆಮೊ ಕೊಟ್ಟಿದ್ದಕ್ಕೆ ಇರ್ಬೋದು, ಮತ್ತೇನಿಲ್ಲ. ಅಲ್ಲ, ಯಾಕಂದ್ರೆ ನಿಮ್ಮ ಇಲಾಖೆಯವರು ನಿಮ್ಮ ಆರೋಪ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿರ್ಬೇಕು. ಇಲ್ಲ, ಎರಡನೇದು ನಾನು ಅದೇ ಹೇಳ್ತಾ ಇದ್ದೀನಿ, ಮೆಮೊಗಳು ನಾನು ಕೊಟ್ಟಿರೋದಕ್ಕೆ ಉತ್ತರ ಕೊಡ್ಲಿ ಅವರು ಉತ್ತರ ಕೊಡ್ಬೇಕು ಮೊದಲು. ಆಮೇಲೆ ಸಣ್ಣ ಪುಟ್ಟ ಆರೋಪ ಅಲ್ಲ, 2 ಕೋಟಿ ರೂಪಾಯಿ ಲಂಚ ತಗೊಂಡಿದ್ದೀರಾ. 2 ಕೋಟಿ ಅಲ್ಲ, 2 ಪೈಸಾ ಬಿಟ್ಬಿಡಿ. ನಾನು ಹೇಳ್ತಾ ಇಲ್ಲ, ವಿಸಿಟೇಷನ್ ಕೂಡ ನಾವು ಯಾರಿಗೂ ಒಬ್ಲೈಜ್ ಮಾಡಿಲ್ಲ. ಮಿನಿಸ್ಟರ್ಸ್, MLAs, MPs ಗೆ ಒಬ್ಲೈಜ್ ಮಾಡಿಲ್ಲ ನಾವು. ಫರ್ಗೆಟ್ ಅಬೌಟ್ ಎನಿಥಿಂಗ್ ಎಲ್ಸ್. ಪ್ರತಿ ಸತಿ ಶಶಿಕಲಾ ಮೀಟ್ ಮಾಡ್ಲಿಕ್ಕೆ ಬಂದಾಗ ವಿಐಪಿಗಳನ್ನ ಪದೇ ಬಿಡ್ತಾ ಇದ್ದಾರೆ ಒಳಗಡೆ. 15 days ಒನ್ಸ್ ಇವಾಗ ಸ್ಟ್ರಿಕ್ಟ್ ಇದೆ. ಎಷ್ಟು ಇನ್ಫ್ಲೂಯೆನ್ಸ್ ಬಂದ್ರು ನಾವು ಬಿಡ್ತಾ ಇಲ್ಲ.
You please take the RTI record, you make your own enquiries and then come back to me. ಆರೋಪ ಮಾಡಿದ್ರಲ್ಲ, ಅದೇನಾದ್ರೂ ಕರೆಕ್ಟ್ ಆಗಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ ಸರ್? ಇವಾಗ ಏನಂದ್ರೆ ಗಾಂಜಾ ಯಾವ್ದು ಮಧ್ಯವರ್ತಿಗಳಿಲ್ಲದೆ ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಏನಿದೆ ನಾವು ತಗೊಳ್ತೀವಿ ಕ್ರಮ, ಅದು ಬೇರೆ ಪ್ರಶ್ನೆ. ಅಲ್ಲ, ಸಿಬ್ಬಂದಿಗಳ ಮೂಲಕನೇ ಹೋಗ್ಬೇಕಾಗುತ್ತೆ. ನಾವು ಏನೇನು ಅಲ್ಲಿ ಕ್ರಮ ತಗೊಳ್ಬೇಕು 100% ಇವತ್ತೇ ಅಲ್ಲ, 1.5 ವರ್ಷದಿಂದ ತಗೊಳ್ತಾ ಇದೀವಿ. ದೇರ್ ನಥಿಂಗ್ ನ್ಯೂ ಅಬೌಟ್ ಇಟ್. ನಾನು ಹೇಳ್ತಾ ಇದೀನಲ್ಲ, ಪ್ಲೀಸ್ ಗೋ ಟು ಪ್ರಿಸನ್ ಅಂಡ್ ಇಂಟ್ರಾಕ್ಟ್ ವಿತ್ ಎನಿಬಡಿ. ಸರ್, ಹಂಗಾದ್ರೆ ಈ ವರದಿ ಬಗ್ಗೆ ನಿಮ್ಮ ಕ್ರಮ ಏನು ಸರ್? ಯಾವುದು ಇದರಲ್ಲಿ ಏನು ಹುರುಳಿಲ್ಲ. ಎಸ್ಪೆಷಲಿ ವಾಟ್ ಶಿ ಹಸ್ ಮೇಡ್ ಸ್ಪೆಷಲ್ ಪ್ರಿವಿಲೇಜಸ್ ಕೊಡ್ತಾ ಇದೀವಿ, ಹಣ ತಗೊಂಡಿದ್ದೀವಿ, ಇದರಲ್ಲಿ ಯಾವುದೇ ಹುರುಳಿಲ್ಲ. English, sir, if you could tell me. Let them complete. ಸರ್, ಕಾನೂನು ಅಲಿಗೇಷನ್ ಬಂದಿರೋದ್ರಿಂದ ಈಗ ಲೀಗಲ್ ಆಕ್ಷನ್ಸ್ ಏನಾದ್ರು ತಗೋತೀರಾ ನಿಮ್ಮ ಕೆಲ ಹಂತದ ಅಧಿಕಾರಿಗಳೇ? ಯಾಕಂದ್ರೆ ನಿಮಗೆ ಲಂಚ ಅವತಾರ ಅದು ಡೆಫಿನೆಟ್ಲಿ ವಿಲ್ ಟೇಕ್. ನಾನು ತಗೊಳ್ತೀನಿ. ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಡೆಫಿನೆಟ್ಲಿ ತಗೊಳ್ತೀನಿ. ಸರ್, ಡಿಫಾಮೇಶನ್ ಕೇಸ್ ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಆರೋಪ ಮಾಡಿದ್ದಾರೆ. ನಾನು ಏನು ಮಾಡ್ತೀನಿ ಲೀಗಲ್ ಆಗಿ, ಏನಂತ ಗೊತ್ತಾಗುತ್ತೆ. Okay, let's go to English now. Okay. Sir, some serious allegation is coming to the fore, Yes. sir. Yesterday, some DIG of prisons, she has claimed that she has given a report to me, and now after the office hours, this has been sent here. I was not there. Then suddenly it appears in the media. So if a subordinate officer has got anything to do, if she has observed something in a prison, she should come and discuss with me. These are the observations, sir. This is what we have done. Even if she thinks that allegation against me also, she can tell me, sir, this is what people are talking. We don't mind. I am open to investigation. Instead of that, going to media and disclosing all kinds of things and without any evidence. Prior to that, let me tell you, I have issued 2 memos to her. One is, she is going to the media, she is leaking out information, she is posting photos in the Facebook. I only told her, don't go to media because prison matters are sensitive. I have not even asked for an explanation. It's a kind of advice I have given. Second one is a memo wherein I have asked why you have not attended Honorable Chief Minister's meeting. Instead of attending the meeting, she has gone to a prison. Who has authorized her? She has to attend the meeting. So instead of giving replies to these 2 memos, she has come out with this. Sir, at this point in time, the allegations are serious on various levels. Firstly, let's come to the Sasikala issue. So there are allegations that there is a under trial prisoner who's helping her as a maid inside the prison, sir. There is a special kitchen, there is a special. All allegations are false. There is no special treatment meted out to anybody. I am telling you, even in the matter of visitation, we are not obliging even MPs or ministers or MLAs. Sir, TTV Dinakaran has repeatedly No, there are offering people. massage There's a services. court order wherein one attendant is required. Attendance we have given. That's all. What So about you mean to people say that working you in deny the allegations of the bribe amount of 2 Yes. crores as well as the Yes, special treatment? yes. Certainly. I totally deny. Was it anyway brought to your notice earlier, sir? Any of this? Which Whether one? it's Telgi or See, Telgi, I myself have noticed, and I have recorded in the book there that. Why hasn't unnecessary- anything been done, sir? Because she visited the prison a couple of days ago. If you have noticed it, why hasn't anything changed, sir? No, I have instructed. Long back, I have instructed so many things. Whenever I go So and aren't see. people listening to your instructions? Yes, it's going on. Everything is being implemented. She doesn't know anything. She So just like that comes. So when did you notice Abdul Karim No. Telgi? When did you notice a massage being offered to him? No, everything is false. So when did you notice it, sir? You just It is said not a massage. I Okay. only told them there's a TV there, Okay. and this fellow was sitting with some extra eggs and all. I said, why so many eggs are here? Okay. Whenever he needs, bring them. So was that There's only changed to sir, stock post your eggs visit, here. post your instruction? Was She that has changed? listed 18 prisoners. She said that I have done a test and all this. It is not she has done. Why you are harping on that? There is nothing new discovery. See, in the prison, in every day, these persons try to smuggle because they are addicts. They try to smuggle ganja inside. We will be trying and will be preventing. So this wouldn't have and happened. it's a routine thing that we give a cases to the Parapanagara jail. If it's a well-known fact, why hasn't anything been done, sir? We are giving cases to the Parapanagara station. We are registering. They are investigating. We are not authorized to investigate. Sir, will Is there any loophole in this? And where our staff are involved, also we have taken action. Some time back I had suspended a female chief warder. So what about the staff Sir, that are it is- working in pharmacies? So the allegation on that not the staff, the prisoners, the convicts who are working. Convicts in can pharmacies. work anywhere. That's a practice in the prison. There are good convicts. Good convicts are used for all these purposes. Isn't it? That's a practice. Does it Sir, pose it a is said potential that- risk? No, there is no risk. These are all good prisoners, screened and
that it is permitted as per the manual. Sir, It can is you said come that she clear was on the actually given a facilities that memo. have been given to Sasikala, sir? What are the facilities? What are the facilities? Yeah, there is no special facility given to Shashikala. She is in an ordinary woman's barrack, first floor. Okay, and there is nothing, no undue favors being done, even in the matter of visitation. We have not obliged the ministers or MPs or MLAs of Tamil Nadu. Sir, will It you is take said that she action? was actually issued it is said that she was actually issued a memo for going there, visiting the jail without prior intimation. No. It is not prior intimation. In the second memo, I have told you have gone to a prison instead of attending the Honorable CM's meeting without even intimating me. What is wrong in that? Sir, now What's wrong in that? So what do you think? What instigated her, sir? Because she has come out with this letter. I don't know. You will have to look into the history. Will you take is there a history action? between is there a history between both of you, sir? That No. She is here for the last 15 days. You feel you are being targeted here? I don't know. There is some conspiracy. Who will be behind Maybe there's this some one? conspiracy. I don't know. Sir, No. Please. 1.5 years. You know what I have done in the prisons. Not only I have launched various programs, I have done a bit for the improvement of the infrastructure and lots of things in the prisons. I have banned smoking. Even smoking we have banned, but still there are addicts. We are finding it difficult. We are running de-addiction courses. So many things I have done. Whenever I have noticed anything, I have recorded in the books and action has been taken. So many memos, so many circulars I have issued for the improvement of prisons. Sir, now you the can Congress go working check with the yourself. pharmacy. what There are allegations of that consuming? Is she consuming prison food or some other She is substance? consuming prison food brought from our kitchen. Because we have to ensure that there is no poisoning, we bring it in a secured manner and give it to Sir, her. now you say the So there is a allegations are special kitchen because you're suspecting poisoning? No special kitchen. From the same kitchen it is being brought. Okay, but is there any health issue that you have? Health issues, doctors they will look after. Sir, Not only our own, I don't believe only our people. There are NGOs working there. There are other officials working there. Somehow I come to know, and media is also there as and when something happens. Someone's- I'll try to know. I'll come to know. Sir, you are the head of the department. Yeah. Will you take the action against your subordinate for this letter? Because you are saying It these is are not false the question of allegations. letter. Whatever lapses are there, if they are real lapses, definitely action will be taken. It is being taken for the last 1.5 years. There is nothing new about it. But what about the lapses are proved wrong, officer? will you be Whatever. taking action against What about the the officer? DIG prisons too for this No, letter? that I'll let you know later. sir, How do you one treat clarity, this sir. You report now, did. sir? Once you receive it, how will you treat this report, sir? No, that is administrative thing, something I can't Sir, disclose. you did Sir, mention it's the alleged Abdul that some Karim of the Telgi. jail You did- authorities haven't really taken enough action based on the report that was earlier submitted by the same DIG prisons, and which is why she landed with a drug test kit. She has not given me any other report, nor even verbally she has brought it to my notice any situation in the prison. Sir, you did mention Abdul Karim Twice Telgi. You only did she has mention- met during the last 15 days. Sir, Only you did twice she mention has there met was me some- here. Nothing like that. So there is a specific statement in the report that there are rumors about 2 crores being paid. Now, which DIG is actually gives reports about rumors of these You have kinds? to ask her. Sir, now- Is it police practice at all that you base a report on rumors in Yeah, some... you have to ask her. Sir, you did mention about Telgi. You did mention some issues did come to your notice. When did it come to your notice, sir? See, as and when I go, based What on were the media, issues? based Give us on more clarity. based on media reports, like maybe ganja, like I watch also Sir, and we are talking about Telgi CCTV. in specific, sir. In Telgi's chamber in specific. You did Telgi's mention chamber, there were too many eggs. There were 2 dozen eggs. That's it. Nothing else. Nothing else. And I told him there is a small LCD TV. I told him why this is given. Why can't you give an old TV? So nothing else. You Nothing noticed. else. An attender was there. I questioned the attender. Okay. Then chief superintendent showed me the court order, wherein court has permitted him an attendant. I said okay. So after that, nothing has been After that, provided. nothing. And I monitor. Whenever I go, I visit. I visit the jail, visit the hospital, visit every section. They also did mention there are CCTVs through which in the chamber of senior officers through which you can view what's happening inside. Yeah. Was anything captured? Because now there are serious allegations against you. Nothing even like bribery that, nothing allegations. like that. Will you be showing us any CCTV to prove her wrong in the last probably 5 days? Probably in the morning to show there was no kitchen or to show that there was no attendant helping her. Can you show us any CCTV stuff? No, Because I to can't show completely you. prove her wrong, it's immediate. I can't show you. If necessary, we'll take out the records. Not a problem. ಸರ್ ಹಾಗಾದ್ರೆ ಇವಾಗ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಳ್ತೀರಾ ನೀವು? ಯಾರು ಗಾಂಜಾ ಸಪ್ಲೈ ಆಗ್ತಾ ಇದೆ ಅಂತ ಹಿಂದೆನೂ ಹೇಳಿದೀವಿ. ಗಾಂಜಾ ಬರ್ತಾನೆ ಇರುತ್ತೆ ಬಿಕಾಸ್ ಅವ್ರು ಟ್ರೈ ಮಾಡ್ತಾನೆ ಇರ್ತಾರೆ ಇನ್ಮೇಟ್ಸ್.
ಟ್ರೈ ಮಾಡ್ತಾನೆ ಇರ್ತಾರೆ. ಸರ್ ಜೊತೆಗೆ ಈಗ ನಮ್ಗೆ ಕೆಲವೊಂದು ಬರ್ಡೇ ಪಾರ್ಟಿಗಳು ಆಚರಿಸ್ಕೊಳ್ಳುವಂಥದ್ದು ಎಲ್ಲಾನು ಕಾರಾಗೃಹದ ಒಳಗಡೆ ಇರೋದು ಅದೆಲ್ಲಾನು BTV ಸಿಕ್ಕಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ? ಯಾರು ಒಳಗಡೆ ಇರೋ ಆರೋಪಿಗಳು ಬಂದಿದ್ರು ಎಲ್ಲಾನು ಇವಾಗ ಕಾರಾಗೃಹದಲ್ಲಿ ಬರ್ತ್ಡೇ ಆಚರಿಸ್ಕೊಳ್ತಾ ಇರುವಂತ ನಮ್ಮ ಹತ್ರ ಇಲ್ಲ, ಇದ್ರೆ ನಿಮ್ಮ ಹತ್ರ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ನಮ್ ಗಮನಕ್ಕೆ ಯಾರು ತಂದಿಲ್ಲ. ಜೊತೆಗೆ ಮೊಬೈಲ್ ಬಳಕೆ ಮಾಡೋದು ಸರ್, ಮೊಬೈಲ್ ಬಳಕೆನು ಗಾಂಜಾ ತರನೇ ದೇ ವಿಲ್ ಬಿ ಟ್ರೈಂಗ್ ದೇರ್ ಬೆಸ್ಟ್. ಅದನ್ನು ಪ್ರಿವೆಂಟ್ ಮಾಡ್ತಾನೆ ಇರ್ತೀವಿ ನಾವು. ಬಿಕಾಸ್ ಪ್ರಿಸನ್ ಈಸ್ ನೋ ಬಿಗ್ ಇದು ಏನಂತೀರಿ ನೀವು, ಒಂದು ದೊಡ್ಡ ಹೋಲಿ ಪ್ಲೇಸ್ ಅಲ್ಲ ಅದು. ದೋ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಟು ದಟ್ ಲೆವೆಲ್. Doing all kinds of work. So there were also reports. ಏನ್ ಮಾಡ್ತಾರೆ, ತರ್ತಾ ಇರ್ತಾರೆ, ಎಲ್ಲ ಮಾಡ್ತಾರೆ. We have to prevent. So one last question: there were reports for Telgi that they were under trials were his assistants and not convicts. Sir. There were reports that came out in the media last week. No, whoever that is under trials were they not convicts? No, under trials normally we give only the good convicts. Convicts with good behavior. So for no under trials were working as won't be there. assistants. We won't give any under trials for assistants. It is only good convicts only we give. As assistants to other prisoners? Attender to this fellow only because of the court order. We don't give to anybody. Thank you, sir. Thank you. I request you please interact with our own staff in any prison in Karnataka. Not only Bangalore Central Prison, any prison in Karnataka, just find out. Thanks, sir. Just because some officer comes in 15 days, he goes to jail and talks all nonsense. I have also built up my reputation for the last 31 years. That's why we waited for your reaction, sir. Easy.